ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರು, ದ ಗ್ರೇಟೆಸ್ಟ್ ಸ್ಟೋರಿ ಎವರ್ ಟೋಲ್ಡ್ 1965ರಲ್ಲಿ ತೆರೆ ಕಂಡಂತಹ ಒಂದು ಚಲನಚಿತ್ರವಾಗಿದೆ. ಅದಕ್ಕಿಂತ ಮುಂಚೆ 1947ರಲ್ಲಿ ರೇಡಿಯೋ ಕಾರ್ಯಕ್ರಮವಾಗಿ ಸುಮಾರು 9 ವರ್ಷಗಳ ಕಾಲ ಇದೇ ಶೀರ್ಷಿಕೆಯೊಂದಿಗೆ ಮತ್ತೊಂದು ಕಾರ್ಯಕ್ರಮ ಬಿತ್ತರವಾಗಿತ್ತು. ದ ಗ್ರೇಟೆಸ್ಟ್ ಸ್ಟೋರಿ ಎವರ್ ಟೋಲ್ಡ್ ಎಂದು ಹೇಳಿದಾಗ ಇದು ಯಾವ ವ್ಯಕ್ತಿಯ ಬಗ್ಗೆ ಇರುವಂತಹ ಶ್ರೇಷ್ಠ ಕಥನವಿರಬೇಕು ಎನ್ನುವ ಆಲೋಚನೆ ನಮ್ಮಲ್ಲಿ ಮೂಡಬಹುದು. ಈ ಜಗತ್ತಿನ ಇತಿಹಾಸ ಪುರುಷನಾಗಿ ಕಾಣಿಸಿಕೊಂಡಂತಹ ಪ್ರಭು ಯೇಸುಕ್ರಿಸ್ತರ ಜೀವನ ಚರಿತ್ರೆಯನ್ನು ತಿಳಿಯಪಡಿಸುವಂತಹ ಕಥನ ಇದಾಗಿದೆ. ಕ್ರಿಸ್ಮಸ್ ಹಬ್ಬವನ್ನು ಸಡಗರದಿಂದ ಆಚರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇತಿಹಾಸವನ್ನು ಇಬ್ಬಾಗ ಮಾಡಿ ಈ ಜಗತ್ತಿನಲ್ಲಿ ನಾಗರಿಕತೆಯ ಪರಿಚಯವನ್ನು ಸಂಪೂರ್ಣವಾಗಿ ತಿಳಿಯಪಡಿಸಿದಂತಹ ಮಹಾನ್ ವ್ಯಕ್ತಿ ಪ್ರಭು ಯೇಸುಕ್ರಿಸ್ತರ ಜನನೋತ್ಸವದ ಆಚರಣೆಯ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಡೀ ಪ್ರಪಂಚದಲ್ಲಿ ಬಂದಂತಹ ಹಲವಾರು ಕತೆ, ಹಲವಾರು ಕವನಗಳು, ಕಾದಂಬರಿಗಳು ಇವೆಲ್ಲವನ್ನ ಮೀರಿದಂತಹ ಒಂದು ಸರ್ವಶ್ರೇಷ್ಠ ಕಥನ ದೇವ ಮಾನವರಾಗಿ ಈ ಧರೆಗೆ ಬಂದಂತಾಗಿದೆ. ಪ್ರಭು ಯೇಸುಕ್ರಿಸ್ತರ ರೂಪದಲ್ಲಿ ಸಾಕ್ಷಾತ್ ದೇವರೇ ಈ ಜಗತ್ತಿಗೆ ಆಗಮಿಸಿದರು. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುತ್ತೇವೆ, ಬೈಬಲ್ ಶ್ರೀಗ್ರಂಥದ ಮೊಟ್ಟ ಮೊದಲನೆಯ ಪುಸ್ತಕದಲ್ಲಿಯೇ ಪ್ರಭು ಯೇಸುವಿನ ಆಗಮನದ ಮುನ್ಸೂಚನೆಯನ್ನ ನಾವು ಕಾಣುತ್ತೇವೆ ಎಂದು ಹೇಳಿದರೆ ಅದು ಉತ್ಪ್ರೇಕ್ಷೆಯ ಮಾತಾಗಲಾರದು. ಆದಿಕಾಂಡ 3:15ರಲ್ಲಿ ಈಕೆಗೂ ನಿನ್ನ ನಡುವೆ ಒಂದು ಹಗೆತನವನ್ನ ಇರಿಸುತ್ತೇನೆ, ಈಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು ಅಂತ ಹೇಳಿ ಸೈತಾನನಿಗೆ ದೈವವಾಣಿ ನುಡಿಯುತ್ತದೆ. ಮಾತೆ ಮರಿಯಮ್ಮನವರ ಉದರದಲ್ಲಿ ಜನಿಸಿದ ಪ್ರಭು ಯೇಸುವಿನ ಜನನೋತ್ಸವವನ್ನು ನಾವು ಆಚರಣೆ ಮಾಡೋದಕ್ಕೆ ತಯಾರಿ ಮಾಡುವುದಕ್ಕೆ ಸಂದರ್ಭದಲ್ಲಿ ನಮ್ಮ ಕಣ್ಣುಗಳಿಗೆ ಹಲವಾರು ವಿಚಾರಗಳು ಕಾಣಿಸಿಕೊಳ್ಳುತ್ತವೆ. ಬೈಬಲ್ ಶ್ರೀಗ್ರಂಥದ ಪುಟಗಳನ್ನು ತಿರುವಿದಾಗ ಹಳೆಯ ಒಡಂಬಡಿಕೆ ಆಗಮಿಸುವಂತಹ ಪ್ರಭು ಯೇಸುಕ್ರಿಸ್ತರ ಬರುವಿಕೆಯ ಬಗ್ಗೆ ನಮಗೆ ಅನೇಕ ಉದಾಹರಣೆಗಳನ್ನು ನೀಡುತ್ತಾ ಸಾಗುತ್ತದೆ. ಯೆಶಾಯ ಪ್ರವಾದಿಯ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿ, ಅಂದರೆ ಯೆಶಾಯ ಪ್ರವಾದಿ ಪ್ರಭು ಯೇಸು ಜನಿಸುವುದಕ್ಕಿಂತ ಸುಮಾರು 750 ವರ್ಷಗಳ ಹಿಂದೆ ಜೀವಿಸುತ್ತಿದ್ದಂಥ ಪ್ರವಾದಿಯಾಗಿದ್ದಾನೆ. ಆತ ನುಡಿಯುತ್ತಾನೆ, ಈಗೋ ಕನ್ಯೆಯೊಬ್ಬಳು ಗರ್ಭಧರಿಸಿ ಮಗುವೊಂದನ್ನು ಹೆರುವಳು, ಆತನಿಗೆ ಇಮ್ಯಾನ್ಯುವೆಲ್ ಎಂದು ಹೆಸರಿಡಲಾಗುವುದು. ಇಮ್ಯಾನ್ಯುವೆಲ್ ಎಂದರೆ ದೇವರು ನಮ್ಮ ಸಂಗಡ ಇದ್ದಾರೆ ಎಂದು ಅರ್ಥ. ಎಂತಹ ಒಳ್ಳೆಯ ಹೆಸರು ನೋಡಿ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇರಬೇಕಾದ್ರೆ ಪ್ರಭು ಯೇಸುಕ್ರಿಸ್ತರನ್ನ ದೇವರು ಆಲೋಚನೆಯನ್ನ ಮಾಡಿ ಇಲ್ಲಿಗೆ ಕಳುಹಿಸಿ ಕೊಟ್ಟರು. ಯಾತಕ್ಕಾಗಿ? ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ, ನಮ್ಮ ಪಾಪಗಳನ್ನು ಅವರು ಹೊತ್ತು ಸಾಗಿ ಮರಣ ಹೊಂದಿ ಪುನರುತ್ಥಾನರಾದರು ಎನ್ನುವಂತಹ ವಿಶ್ವಾಸ ನಮ್ಮಲ್ಲಿ ದೃಢವಾಗಿ ಉಳಿದುಕೊಂಡಿದೆ. ಆದ್ದರಿಂದಲೇ ಮನುಷ್ಯ ಮೊದಲ ಪಾಪವನ್ನು ಮಾಡಿದಾಗ ಆ ಮೊದಲ ಪಾಪಕ್ಕೆ ಲತೀನ ಭಾಷೆಯಲ್ಲಿ ಓ ಫೆಲಿಕ್ಸ್ ಕುಲ್ಪಾ ಎಂದು ಹೇಳುತ್ತಾರೆ. ಅಂದರೆ ಹ್ಯಾಪಿ ಸಿನ್ ಅಂತ ಹೇಳಿ ಆಂಗ್ಲ ಭಾಷೆಯಲ್ಲಿ ಹೇಳಬಹುದು, ಕನ್ನಡದಲ್ಲಿ ಹೇಳಬಹುದಾದರೆ ಒಂದು ಸಂತೋಷದ ಪಾಪ ಇದಾಗಿದೆ. ಏನು ಪಾಪವನ್ನು ಯಾರಾದರೂ ಸಂತೋಷದ ಪಾಪ ಅಂತ ಹೇಳಲು ಸಾಧ್ಯವೇ? ಏಕಂತ ಹೇಳಿದರೆ ಪಾಪ ಅಥವಾ ಪಾಪಿಯಾಗಿರುವಂತಹ ವ್ಯಕ್ತಿ ದುಃಖ ಪಡಬೇಕಾದದ್ದು ನಾವು ಇರುವಂತಹ ಪರಿಸ್ಥಿತಿ ಹಾಗೂ ನಾವು ಅರ್ಥ ಮಾಡಿಕೊಳ್ಳುವಂತಹ ರೀತಿಯಾಗಿದೆ. ಏನಾದರೂ ತಪ್ಪನ್ನು, ಏನಾದರೂ ಪಾಪವನ್ನು ನಾವು ಮಾಡಿದಾಗ ಅಲ್ಲಿ ನಮಗೆ ದುಃಖವಾಗುತ್ತದೆ, ನೋವಾಗುತ್ತದೆ. ಆದರೆ ಈ ಜನ್ಮ ಪಾಪ ಏನು ಕಾಣಿಸಿಕೊಂಡಿತ್ತು, ನಮ್ಮ
ಆದಿ ತಂದೆ ತಾಯಿಗಳಾದಂತಹ ಆದಾಮ ಮತ್ತು ಹವ್ವರು ಮಾಡಿದಂತಹ ಪಾಪವನ್ನು ಸಂತೋಷದ ಪಾಪ, ಓ ಫೆಲಿಕ್ಸ್ ಕುಲ್ಪ ಎಂದು ಕರೆಯಲಾಗುತ್ತದೆ. ಯಾಕಂತ ಹೇಳಿದ್ರೆ ಈ ಪಾಪವಾದ್ದರಿಂದಲೇ, ಈ ಪಾಪ ಇದ್ದುದರಿಂದಲೇ ಈ ಧರೆಗೆ ಜಗದ್ರಕ್ಷಕನ ಆಗಮನವಾಯಿತು, ಪ್ರಭು ಯೇಸುವಿನ ಜನನವಾಯಿತು ಎನ್ನುವುದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯವಾಗಿದೆ. ಈ ಒಂದು ಸಂದರ್ಭದಲ್ಲಿ ಕ್ರಿಸ್ತ ಜಯಂತಿಯ ಆಚರಣೆಯನ್ನು ನಾವು ಮಾಡ್ತಾ ಇರಬೇಕಾದ್ರೆ ಪ್ರಭು ಯೇಸು ಕ್ರಿಸ್ತರ ಜನನ ದೊಡ್ಡ ದೊಡ್ಡ ನಗರಗಳಲ್ಲಿ ಆಗಬಹುದಾಗಿತ್ತು, ದೊಡ್ಡ ಅರಮನೆಯಲ್ಲಿ ಆಗಬಹುದಾಗಿತ್ತು. ಆದರೆ ಆ ರೀತಿ ಆಗುವುದಿಲ್ಲವಲ್ಲ. ಅವರ ಜನನವಾದಂತಹ ಆ ಪುಟ್ಟ ಗ್ರಾಮದ ಹೆಸರು ಬೆತ್ಲೆಹೇಮ್. ಬೆತ್ಲೆಹೇಮ್ ಎಂದರೆ ರೊಟ್ಟಿಯ ಮನೆ ಎಂದು ಅರ್ಥ. ನೋಡಿ ಯಾವ ರೀತಿಯ ಒಂದು ಹೋಲಿಕೆ ಅಂತ ಹೇಳಿ. ಆ ರೊಟ್ಟಿಯ ಮನೆಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಜನನವಾಗ್ತದೆ. ಪ್ರಭು ಯೇಸು ಕ್ರಿಸ್ತರು ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ವಿಸ್ತೃತವಾಗಿ ನಮಗೆ ಹೇಳ್ತಾರೆ, ನಾನೇ ಜೀವದಾಯಕ ರೊಟ್ಟಿ ಅಂತ ಹೇಳಿ. ಆ ರೊಟ್ಟಿಯನ್ನು ನಾವು ಸ್ವೀಕರಿಸಬೇಕು. ಅದಕ್ಕೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಒಂದು ಮಾತನ್ನ ಹೇಳ್ತಾರೆ, ಈ ಧರೆಗೆ ದೇವರು ಬಂದರೆ ಅವರು ರೊಟ್ಟಿಯ ರೂಪದಲ್ಲಿ ಬರಬೇಕು ಅಂತ ಹೇಳಿ. ರೊಟ್ಟಿಯ ರೂಪದಲ್ಲಿ ಬರಬೇಕು ಅನ್ನುವ ಪದ ಅರ್ಥ ಏನು ಅಂತ ಹೇಳಿದ್ರೆ, ಈ ಜಗತ್ತಿನ ಮಾನವನ ಹಸಿವನ್ನ ನೀಗಿಸಲು ದೇವರು ಆ ರೂಪದಲ್ಲಿ ಕಾಣಿಸಿಕೊಳ್ಳಬೇಕು ಅಂತ ಹೇಳಿ. ಈ ರೀತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಜನನೋತ್ಸವದ ಆಚರಣೆಯನ್ನ ನಾವು ಮಾಡ್ತಾ ಇರಬೇಕಾದ್ರೆ ಯೇಸು ಕ್ರಿಸ್ತರು ಈ ಧರೆಗೆ ಆಗಮಿಸಿ ಎಂತಹ ಕಾರ್ಯಗಳನ್ನು ಮಾಡಿದರು. ಯೇಸು ಕ್ರಿಸ್ತ ಎಂದು ಹೇಳಿದಾಗ ಕ್ರೈಸ್ತರು ಮಾತ್ರವಲ್ಲ, ಜಗತ್ತಿನ ಪ್ರತಿಯೊಬ್ಬರು ಕೂಡ ಅವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಇಂತಹ ಒಬ್ಬ ವ್ಯಕ್ತಿ ಈ ಧರೆಯಲ್ಲಿ ಖಂಡಿತವಾಗಲೂ ನಡೆದಾಡಿದರೆ ಎನ್ನುವಂಥ ಪ್ರಶ್ನೆಯನ್ನ ಕೇಳಿಕೊಳ್ತಾರೆ. ದೇವರು ಎನ್ನುವಂತಹ ಪುಸ್ತಕದಲ್ಲಿ ಪ್ರೊಫೆಸರ್ ಮೂರ್ತಿರಾವ್ ಅವರು ಹೇಳ್ತಾರೆ, ಅವರು ಯೇಸು ಕ್ರಿಸ್ತರ ದೇವರ ಬಗ್ಗೆ ವಿಡಂಬನೆಯನ್ನು ಮಾಡುತ್ತಾ ಪಾಪಗಳನ್ನು ಕ್ಷಮಿಸಿದಂತಹ ದೇವರು ಈ ಜಗತ್ತಿಗೆ ಬೇಕಾಗಿದ್ದಾರೆ, ಯೇಸು ಕ್ರಿಸ್ತರ ದೇವರು ಈ ಧರೆಗೆ ಬೇಕಾಗಿದ್ದಾರೆ ಅಂತ ಹೇಳಿ ಅನೇಕ ಉದಾಹರಣೆಗಳನ್ನು ತಮ್ಮ ಪುಸ್ತಕದಲ್ಲಿ ಕೊಡ್ತಾರೆ. ಅವರು ಹೇಳ್ತಾರೆ, ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 43ರಿಂದ 45ನೇ ವಚನದಲ್ಲಿ ಬರುವಂತಹ ಮಾತುಗಳನ್ನು ಉದಾಹರಣೆಯಾಗಿ ನೀಡುತ್ತಾರೆ. ನೋಡಿ, ನೀವು ಕೇಳಿದ್ದೀರಾ, ನಿಮ್ಮ ಶತ್ರುಗಳನ್ನು ನೀವು ದ್ವೇಷಿಸಿರಿ, ನಿಮ್ಮ ಮಿತ್ರರನ್ನು ನೀವು ಪ್ರೀತಿಸಿರಿ ಅಂತ ಹೇಳಿ ನಾನು ನಿಮಗೊಂದು ಆಜ್ಞೆಯನ್ನು ಕೊಡುತ್ತೇನೆ. ನೋಡಿ, ಪ್ರಭು ಯೇಸು ಕ್ರಿಸ್ತರು ನೀಡ್ತಾ ಇರುವಂತಹ ಆಜ್ಞೆ ಇದಾಗಿದೆ. ಪ್ರೊಫೆಸರ್ ಮೂರ್ತಿರಾವ್ ಅವರು ತಮ್ಮ ಪುಸ್ತಕದಲ್ಲಿ ಈ ಉಲ್ಲೇಖವನ್ನ ಮಾಡ್ತಾರೆ. ನಾನು ನಿಮಗೊಂದು ಆಜ್ಞೆಯನ್ನು ಕೊಡುತ್ತೇನೆ, ನಿಮ್ಮನ್ನು ದ್ವೇಷಿಸುವವರನ್ನ ನೀವೇನು ಮಾಡಬೇಕು? ಪ್ರೀತಿಸಬೇಕು. ನಿಮ್ಮನ್ನು ಪ್ರೀತಿಸಿದವರನ್ನು ಮಾತ್ರ ನೀವು ಪ್ರೀತಿಸಿದರೆ ಅದರಿಂದ ಯಾವ ಪ್ರಯೋಜನ ಆಗ್ತದೆ? ಅದಕ್ಕಾಗಿ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ನಿಮ್ಮ ಶತ್ರುಗಳನ್ನು ನೀವು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ನೀವು ಪ್ರಾರ್ಥಿಸಿರಿ ಎನ್ನುವಂತಹ ಮಾತು. ಕ್ಷಮೆಯ ಸಂದೇಶವನ್ನ, ಪ್ರೀತಿಯ ಸಂದೇಶವನ್ನ ಪ್ರಭು ಯೇಸು ಕ್ರಿಸ್ತರು ಈ ಧರೆಗೆ ಹೊತ್ತುಕೊಂಡು ಬಂದರು. ಇದನ್ನು ನಾವು ಮರೆಯಕೂಡದು. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇರಬೇಕಾದ್ರೆ ಯೇಸು ಕ್ರಿಸ್ತರ ಜನನ, ಯೇಸು ಕ್ರಿಸ್ತರ ಜೀವನ, ಯೇಸು ಕ್ರಿಸ್ತರ ಮರಣ, ಯೇಸು ಕ್ರಿಸ್ತರ ಪುನರುತ್ಥಾನ, ಸ್ವರ್ಗಾರೋಹಣ ನಮಗೆ ಆದರ್ಶವಾಗಿ ನಮ್ಮ ಕಣ್ಣ ಮುಂದೆ ಉಳಿದುಕೊಳ್ಳಬೇಕು. ಈ ಧರೆಯಲ್ಲಿ ಬಡವರಲ್ಲಿ ಬಡವನಾಗಿ, ದೀನರಲ್ಲಿ ದೀನರಾಗಿ ಜನಿಸಿದಂಥ ಪ್ರಭು ಯೇಸು ಕ್ರಿಸ್ತರು ತಮ್ಮ ಜೀವಿತಾವಧಿಯಲ್ಲಿ ಎಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ಅವರು ಮಾಡ್ತಾರೆ. ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಟ್ಟರು, ಮೂಗರಿಗೆ ಮಾತನ್ನು ಕರುಣಿಸಿದರು. ಅದೇ ರೀತಿಯಲ್ಲಿ ಸತ್ತಿರುವಂತಹ ವ್ಯಕ್ತಿಗಳನ್ನು ಮೇಲೆ ಎಬ್ಬಿಸಿದರು. ಅವರೇ ಯೋಹಾನನ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುವಂತೆ, ನಾನು ಈ ಧರೆಗೆ ಬಂದದ್ದು ಜೀವವನ್ನು ನೀಡಲು, ಜೀವವನ್ನು ಯಥೇಚ್ಛವಾಗಿ ನೀಡಲು ಅಂತ ಹೇಳಿ. ಅದೇ ರೀತಿಯಲ್ಲಿ ಆ ಜೀವ ನಮ್ಮ ಹೃದಯದಲ್ಲಿ ಉಳಿದುಕೊಳ್ಳಬೇಕು, ನಮ್ಮಲ್ಲಿ ಆ ಉಲ್ಲಾಸ ಮೂಡುವಂತಾಗಬೇಕು. ಕ್ರಿಸ್ತ ಜಯಂತಿಯ ಆಚರಣೆ ಒಂದು ಬಾಹ್ಯ ಆಚರಣೆ ಮಾತ್ರವಾಗಿ ಉಳಿದುಕೊಳ್ಳಬಾರದು. ಯಾಕಂತ ಹೇಳಿದ್ರೆ ಈ ಒಂದು ಆಚರಣೆ ನಿಜಕ್ಕೂ ನಮಗೆ ಬೇಕು. ಎಲ್ಲ ವಿದ್ಯುತ್ ಅಲಂಕಾರಗಳು,
ವಿವಿಧ ರೀತಿಯ ಅಲಂಕಾರಗಳು, ಒಂದು ರೀತಿಯ ಮೆರಗನ್ನು ಈ ಹಬ್ಬಕ್ಕೆ ಕೊಡಬಹುದು. ಇಡೀ ವಿಶ್ವದಲ್ಲಿ ಪಡುವಂತಹ ಅತ್ಯಂತ ದೊಡ್ಡ ಹಬ್ಬ ಯಾವುದು ಅಂತ ಹೇಳಿದ್ರೆ ಅದು ಕ್ರಿಸ್ಮಸ್ ಆಗಿರುತ್ತದೆ. ಈ ಹಬ್ಬವನ್ನು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಜಾತಿ ಧರ್ಮಗಳನ್ನ, ಬಣ್ಣವನ್ನ ಮೀರಿರುವಂತಹ ಈ ಒಂದು ಹಬ್ಬ, ಭಾಷೆಯನ್ನು ಮೀರಿರುವಂತಹ ಒಂದು ಹಬ್ಬ ಪ್ರೀತಿಯ ಹಬ್ಬವಾಗಿರುತ್ತದೆ. ಈ ಹಬ್ಬದ ಆಚರಣೆಯನ್ನು ನಾವು ಮಾಡ್ತಾ ಇರಬೇಕಾದ್ರೆ ಹರಿಹರದ ಆರೋಗ್ಯ ಮಾತೆಯ ಬಸಿಲಿಕಾ ಪುಣ್ಯ ತಾಣದಿಂದ ನಾನು ನಿಮಗೆಲ್ಲರಿಗೂ ಕೂಡ ಕ್ರಿಸ್ತ ಜಯಂತಿಯ ಶುಭಾಶಯವನ್ನು ಕೋರುತ್ತಾ ಇದ್ದೇನೆ. ಈ ಬಾರಿಯ ಕ್ರಿಸ್ಮಸ್ ನಮಗೂ ನಮ್ಮ ಕುಟುಂಬಕ್ಕೂ ಒಳಿತನ್ನ ಮಾಡುವಂತೆ ಆಗಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ನಿಮಗಾಗಿ ಮಾಡುತ್ತಾ ಇದ್ದೇನೆ. ಬೆತ್ಲೆಹೇಮಿನಲ್ಲಿ ಜನಿಸಿದ ಬಾಲ ಯೇಸು ನಿಮ್ಮೆಲ್ಲರನ್ನ ಆಶೀರ್ವದಿಸುವಂತಾಗಲಿ. ಆ ಪುಟ್ಟ ಕಂದಮ್ಮನ ಹೆಜ್ಜೆಯಲ್ಲಿ ನಾವು ಕೂಡ ಹೆಜ್ಜೆ ಇಡುವಂತಾಗಲಿ. ನಮ್ಮ ಕುಟುಂಬಗಳಲ್ಲಿ ಅದೇ ಶಾಂತಿ, ಅದೇ ನೆಮ್ಮದಿ ನೆಲೆಸುವಂತೆ ಆಗಲಿ. ಅಂದು ದೇವದೂತರು ಹಾಡಿದ ಹಾಗೆ ನಾವು ಕೂಡ ಹಾಡೋಣ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ.